ಸಮಾಜ ರತ್ನ ಲೀಲಾಧರ್ ಶೆಟ್ಟಿ ಕಾಪು ಇವರ ಸಾರಥ್ಯದ ರಂಗತರಂಗ ನಾಟಕ ತಂಡದ 16ನೇ ನಾಟಕ ಅಧ್ಯಕ್ಷರ್ ಇದರ ಶುಭ ಮುಹೂರ್ತ ಕಾರ್ಯಕ್ರಮವು ಕಾಪು ಶ್ರೀ ಲಕ್ಷ್ಮೀ ಜನಾರ್ದನ ದೇವಸ್ಥಾನದಲ್ಲಿ ನಡೆಯಿತು। 2007ರಲ್ಲಿ ಹುಟ್ಟಿಕೊಂಡ ರಂಗತರಂಗ ತಂಡ ಕಲಾವಿದರಲ್ಲಿರುವ ಪ್ರತಿಭೆಯನ್ನ ಹೊರಹಾಕಿ ಉತ್ತಮ ನಟನೆ ಮಾಡುವ ಮೂಲಕ ಹಲವಾರು ಪ್ರಶಸ್ತಿಯನ್ನು ತನ್ನದಾಗಿಸಿಕೊಂಡಿದೆ। ಅಂದಿನಿಂದ ವಿನೂತನ ಸಾಮಾಜಿಕ ಹಾಗೂ ಹಾಸ್ಯಮಯ ನಾಟಕವನ್ನು ದೇಶ ವಿದೇಶಗಳಲ್ಲಿ ಪ್ರದರ್ಶಿಸುತ್ತಾ ಎಲ್ಲರಿಂದಲೂ ಮೆಚ್ಚುಗೆ ಮತ್ತು ಪ್ರಶಂಸೆಗೆ ಪಾತ್ರವಾಗಿದೆ। ಈ ಬಗ್ಗೆ ಮಾತನಾಡಿದ ಲೀಲಾಧರ್ ಶೆಟ್ಟಿ ಕಾಪು ಸಂತಸ ವ್ಯಕ್ತಪಡಿಸಿದ್ದಾರೆ। ಅಧ್ಯಕ್ಷರ ನಾಟಕದ ಶುಭ ಮುಹೂರ್ತ ಕಾರ್ಯಕ್ರಮವನ್ನು ಶಾಸಕ ಲಾಲಾಜಿಆರ್ ಮೆಂಡರ್ ಉದ್ಘಾಟಿಸಿದರು। ಈ ಸಂದರ್ಭ ವಾಸುದೇವ ಶೆಟ್ಟಿ, ಮನೋಹರ್ ಎಸ್ ಶೆಟ್ಟಿ, ಯೋಗೀಶ್ ಶೆಟ್ಟಿ ಕಾಪು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು। ಹಾಗೂ ಕಾಪುವಿನ ರಕ್ಷಕಿ ಮೂರು ಗುಡಿಯ ಮಾರಿಯಮ್ಮ ದೇವರನ್ನು ಸ್ಮರಿಸುತ್ತಾ 2007ರಲ್ಲಿ ರಂಗತರಂಗ ಕಲಾವಿದರು ಎನ್ನುವಂಥ ಒಂದು ಕಲಾ ಸಂಸ್ಥೆಯನ್ನು ಹುಟ್ಟುಹಾಕಿ ಈಗ 15 ವರ್ಷಗಳು ಕಳೆದಿವೆ। 15 ವರ್ಷಗಳಲ್ಲಿ 16 ನಾಟಕಗಳನ್ನು ನಾವು ಕಲಾ ಸೇವೆಯಾಗಿ ಮಾಡಿಕೊಂಡು ಬಂದಿರುತ್ತೇವೆ। ಇವತ್ತು ಅಧ್ಯಕ್ಷರೆನ್ನುವಂತಹ ಹೊಸ ನೂತನ ಪ್ರಸಂಗವನ್ನು ಕೃತಿಯನ್ನು ಶ್ರೀ ಲಕ್ಷ್ಮೀ ಜನಾರ್ದನ ಸ್ವಾಮಿಯ ದಿವ್ಯ ಸನ್ನಿಧಾನದಲ್ಲಿ ಉದ್ಘಾಟನೆಗೊಳ್ಳಲಿದೆ। ಇಲ್ಲಿಯ ಈ ರಂಗತರಂಗ ಕಲಾವಿದರು ಈ ಸಂಸ್ಥೆಯ ಎಲ್ಲ ಕಲಾವಿದರ ಪರಿಶ್ರಮದಿಂದ ಮಾತ್ರ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲದೆ ಕರ್ನಾಟಕದಾದ್ಯಂತ ನಾವು ಒಳ್ಳೆಯ ಹೆಸರನ್ನು ಪಡೆಯಲಿಕ್ಕೆ ಸಾಧ್ಯ ಆಯಿತು। ಎಲ್ಲರ ಸಹಕಾರದಿಂದ ಇದು ಕೂಡಿ ಬಂದಿತ್ತು ಎಂದು ಹೇಳಲಿಕ್ಕೆ